ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಅದಮಾರು ಮಠದ ಅಧೀನ ವಿದ್ಯಾಸಂಸ್ಥೆ ಗಣಪತಿ ಪ್ರೌಢಶಾಲೆ ಹಾಗೂ ಎಸ್ಬಿವಿಪಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಮಡಕೆ ಹೊಡೆಯುವ ಹಾಗೂ ಹಗ್ಗ ಜಗ್ಗಾಟ ಸ್ಪರ್ಧೆ ಗಣಪತಿ ದೇವಳದ ಮುಂಭಾಗದ ಗದ್ದೆಯಲ್ಲಿ ನಡೆಯಿತು. ಶಾಲೆಯ ಎಲ್ಲ 106 ವಿದ್ಯಾರ್ಥಿಗಳು ಜಾತಿ ಮತ ಭೇದ ಮರೆತು ಈ ಧಾರ್ಮಿಕ ಹಿನ್ನೆಲೆಯುಳ್ಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮಾತೃ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಕಸ್ತೂರಿ ರಾಮಚಂದ್ರ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾಸಂಸ್ಥೆಯ ವತಿಯಿಂದ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಮಡಕೆ ಹೊಡೆಯುವ ಸ್ಪರ್ಧೆ ಹಾಗೂ ಹಗ್ಗಜಗ್ಗಾಟ ನಡೆಸುತ್ತಿದ್ದು, ಕೃಷ್ಣಾಷ್ಟಮಿ ಅಂಗವಾಗಿ ನಡೆಸುವ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ತನ್ನ ಬಾಲ್ಯಾವಸ್ಥೆಯಲ್ಲಿ ವಿವಿಧ ಆಟಗಳನ್ನು ಆಡುವ ಮೂಲಕ ತನ್ನ ಬಾಲಲೀಲೆಗಳನ್ನು ಜಗತ್ತಿಗೆ ತೋರಿಸಿದ ಓರ್ವ ಶಕ್ತಿ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ಕೃಷ್ಣನನ್ನ ಮಕ್ಕಳಲ್ಲಿ ಕಾಣುವ ಸಣ್ಣ ಪ್ರಯತ್ನ ಇದಾಗಿದೆ ಎಂದರು. ಈ ಬಾರಿಯೂ ಮಡಕೆ ಹೊಡೆಯುವ ಸ್ಪರ್ಧೆ, ಹಗ್ಗ ಜಗ್ಗಾಟ, ವಿವಿಧ ಸ್ಪರ್ಧೆಗಳನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೇವೆ. ಇದು ಮಾಡುವಂತಹ ಒಂದು ಉದ್ದೇಶ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಬಾಲಲೀಲೆಗಳನ್ನು ಆಡಿ ನಲಿದು ಪ್ರತಿಯೊಂದು ವಿಷಯದಲ್ಲೂ ಅವರು ಮಕ್ಕಳ ಹಾಗೆ ಬೆರೆತು ಬೆಳೆದಂತಹ ಒಂದು ಶ್ರೀಕೃಷ್ಣ. ಆ ಪ್ರಯುಕ್ತವೇ ನಾವು ಈಗ ಈ ಸ್ಪರ್ಧೆಗಳನ್ನು ಮಾಡುವುದಕ್ಕೆ ಕಾರಣ. ಹಾಗೂ ನಮ್ಮ ಶಾಲೆಯ ಸಂಸ್ಥಾಪಕರಾದ ವಿಭುದೇಶ ತೀರ್ಥ ಸ್ವಾಮೀಜಿಯವರು ಹೇಳಿದ ಒಂದು ಮಾತು ಉಂಟು. ಅಂದರೆ ಅವರ ಮಾತೇ ಹಾಗೆ, ಪದಕ ಪಡೆಯುವುದು ಕಲಿಕೆಯಲ್ಲಿ ಮಾತ್ರ ಅಲ್ಲ, ಒಲಿಂಪಿಕ್ಸಿನಲ್ಲಿ ಪದಕ ಪಡೆಯಬೇಕು ಅಂತ ನಮ್ಮ ಶಾಲೆ ಮಕ್ಕಳಿಂದ ಅವರು ಬಯಸ್ತಾ ಇದ್ದರು. ಆ ಪ್ರಯುಕ್ತ ನಾವು ಆಟೋಟಗಳಿಗೆ ಹೆಚ್ಚಿನ ಒತ್ತು. ಈ ಸಂದರ್ಭ ಶಾಲಾ ಶಿಕ್ಷಕ, ಶಿಕ್ಷಕಿ ವೃಂದ, ಹಳೆ ವಿದ್ಯಾರ್ಥಿಗಳು ಹಾಗೂ ಮಕ್ಕಳ ಪೋಷಕರು ಅನೇಕರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿಪೋ ನ್ಯೂಸ್ 24/7 ಪಡುಬಿದ್ರೆ.